ಅಣ್ಣವರು ಮತ್ತು ಜ್ಯೋತಿ ಟಾಕೀಸ್. ಕನ್ನಡದ ಕಣ್ಮಣಿ ವರ್ಣಟ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಮೊಟ್ಟ ಮೊದಲ ಸಿನಿಮಾ ಬೇಡರ ಕಣ್ಣಪ್ಪ ತೆರೆ ಕಂಡಿದ್ದು ಇದೇ ಜ್ಯೋತಿ ಚಿತ್ರಮಂದಿರದಲ್ಲಿ. ಅಷ್ಟೇ ಅಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯ ಕನ್ನಡ ಚಿತ್ರಗಳ ಪ್ರಪ್ರಥಮ ದಾಖಲೆಯಾಗಿ ಅಣ್ಣವರ ಬಂಗಾರದ ಮನುಷ್ಯ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿದ್ದು ಕೂಡ ಇದೇ ಚಿತ್ರಮಂದಿರದಲ್ಲಿ. ಇನ್ನು ಅಣ್ಣವರ ಸನಾದಿ ಅಪ್ಪಣ್ಣ ಸೇರಿದಂತೆ ಅದೆಷ್ಟೋ ಅಣ್ಣವರ ಸಿನಿಮಾಗಳು ಇಲ್ಲಿ ತೆರೆ ಕಂಡಿದೆ. ಹಾಗೆ ಅಣ್ಣವರ ಕೊನೆಯ ಸಿನಿಮಾ ಶಬ್ದವೇದಿ ಕೂಡ ಇಲ್ಲೇ 43 ದಿನಗಳ ಪ್ರದರ್ಶನ ಕಂಡಿದೆ. ಈ ಮೂಲಕ ಮೇರು ನಟರ ಮೊದಲ ಹಾಗೆ ಕೊನೆಯ ಸಿನಿಮಾ ತೆರೆ ಕಂಡಿದ್ದು ಇದೇ ಚಿತ್ರಮಂದಿರದಲ್ಲಿ ಅನ್ನೋ ಹೆಗ್ಗಳಿಕೆ ಜ್ಯೋತಿಗಿದೆ. ಬಹುಮುಖ್ಯವಾಗಿ ಅಣ್ಣವರು ಬೀಸತ್ತಿ ಬಾಬು ಅನ್ನೋ ತುಳು ಚಿತ್ರದ 75ನೇ ದಿನದ ಸಂಭ್ರಮಾಚರಣೆಗೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ರು. ಜ್ಯೋತಿ ಚಿತ್ರಮಂದಿರದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಅಣ್ಣವರು ಚಿತ್ರಕ್ಕೆ ಶುಭ ಕೋರಿದ್ದು ಪ್ರಸ್ತುತ